ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬ್ಯಾಂಕಿಂಗ್ ಸೇವೆಯಲ್ಲಿ ದೇಶಕ್ಕೆ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. 107 ವರ್ಷಗಳ ಸಾರ್ಥಕ ಸೇವೆಯನ್ನ ಸಹಕಾರಿ ಬ್ಯಾಂಕ್ಗೆ ಕ್ಷೇತ್ರದಲ್ಲಿ ನೀಡುತ್ತಿರುವ ಎಸ್ಸಿಡಿಸಿಸಿ ಬ್ಯಾಂಕ್ ವರದಿ ವರ್ಷದಲ್ಲಿ ಅಮೋಘ ಸಾಧನೆಗೈದಿದೆ. 2021ರ ಮಾರ್ಚ್ 31ಕ್ಕೆ ಅಂತ್ಯವಾದ ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ ರೂಪಾಯಿ 33.65 ಕೋಟಿ ಲಾಭ ಗಳಿಸಿದೆ ಎಂದು ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಹೇಳಿದ್ದಾರೆ. ಮಂಗಳೂರಿನ ಎಸ್ಸಿಡಿಸಿಸಿ ಪ್ರಧಾನ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಬ್ಯಾಂಕ್ ಸಾಧನೆಯ ಕುರಿತು ಮಾಹಿತಿ ನೀಡಿದ ಅವರು, ಈ ಸಾಧನೆ ಎಸ್ಸಿಡಿಸಿಸಿ ಬ್ಯಾಂಕ್ನ ಇತಿಹಾಸದಲ್ಲೇ ಸಾರ್ವಕಾಲಿಕ ದಾಖಲೆಯಾಗಿದೆ. ಕೋವಿಡ್-19 ಸಂಕಷ್ಟಮಯ ಸಂದರ್ಭದಲ್ಲೂ ಬ್ಯಾಂಕ್ ತನ್ನ ಕಾರ್ಯದಕ್ಷತೆಯನ್ನ ಮೆರೆದು ಬ್ಯಾಂಕಿಂಗ್ ಸೇವೆಯಲ್ಲಿ ಅಪೂರ್ವ ದಾಖಲೆಯನ್ನು ನಿರ್ಮಿಸಿದೆ ಎಂದರು. ನಮ್ಮ ಬ್ಯಾಂಕ್ ಸುಮಾರು 105 ಶಾಖೆಗಳ ಮುಖಾಂತರ ವ್ಯವಹಾರವನ್ನು ಮಾಡಿ ಕೊರೋನಾ ಇದ್ರೂ ಕೂಡ ಸುಮಾರು 33 ಕೋಟಿ 65 ಲಕ್ಷದ ದಾಖಲೆಯ ಲಾಭವನ್ನು ಮಾಡಿದೆ. ಇವತ್ತು ಬ್ಯಾಂಕಿನ ಚರಿತ್ರೆಯಲ್ಲೇ ಇದು ಅತಿ ಹೆಚ್ಚು ಲಾಭ ಮಾಡಿದಂಥ ವರ್ಷ ಆಗಿರ್ತದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಬ್ಯಾಂಕು ನಮ್ಮ ಒಟ್ಟು ವ್ಯವಹಾರ 10,100 ಕೋಟಿಗೆ ಮುಟ್ಟಿದೆ ಅಂತ ಹೇಳಲಿಕ್ಕೂ ಕೂಡ ನಮಗೆ ಒಂದು ಸಂತೋಷ. ಇವತ್ತು ಒಟ್ಟು ವ್ಯವಹಾರ ನಮ್ಮ ಇವತ್ತಿನ ಈ ತನಕದ ಒಂದು 105 ವರ್ಷಗಳ ಇತಿಹಾಸದಲ್ಲಿ ಇದು ಅತಿ ಹೆಚ್ಚಿನ ವ್ಯವಹಾರ ಆಗಿದೆ. ಮತ್ತು ಈ ಬಾರಿ ಕಳೆದ ಸಾಲಿಗಿಂತ ವ್ಯವಹಾರದಲ್ಲಿ 19% ಸುಮಾರು 20% ಏರಿಕೆಯನ್ನು ನಾವು 21ನೇ ಸಾಲಿನಲ್ಲಿ ಕಂಡುಕೊಂಡಿದ್ದೇವೆ. 21ನೇ ಸಾಲಿನಲ್ಲಿ 21-22 ಸಾಲಿಗೆ ನಾವು 11,000 ಕೋಟಿಯ ವ್ಯವಹಾರವನ್ನು ಸಾಧಿಸಲಿಕ್ಕೆ ಒಂದು ಗುರಿಯನ್ನು ಹಾಕೊಂಡಿದ್ದೇವೆ. ಆಧುನಿಕ ಬ್ಯಾಂಕಿಂಗ್ ಸೌಲಭ್ಯಗಳೊಂದಿಗೆ ಕಾರ್ಯನಿರ್ವಹಿಸುತ್ತಾ ಇರುವ ಎಸ್ಸಿಡಿಸಿಸಿ ಬ್ಯಾಂಕ್ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಖೆಗಳನ್ನು ಹೊಂದಿದ್ದು ಗ್ರಾಹಕರನ್ನ ಹೆಚ್ಚು ಆಕರ್ಷಿಸುತ್ತಾ ಇದೆ. ವರದಿ ವರ್ಷದಲ್ಲಿಯೂ ರೂಪಾಯಿ 10,100.30 ಕೋಟಿ ರೂಪಾಯಿಗಳ ಒಟ್ಟು ವ್ಯವಹಾರವನ್ನು ದಾಖಲಿಸಿ ಹೊಸ ಇತಿಹಾಸವನ್ನು ನಿರ್ಮಿಸಿದೆ. ಕಳೆದ ಸಾಲಿನ ಒಟ್ಟು ವ್ಯವಹಾರಕ್ಕಿಂತ ಈ ಬಾರಿ ಶೇಕಡಾ 19.30 ಏರಿಕೆಯನ್ನು ಕಂಡಿದೆ. 2021-22ನೇ ಸಾಲಿಗೆ ರೂಪಾಯಿ 11,000 ಕೋಟಿ ವ್ಯವಹಾರದ ಗುರಿಯನ್ನ ಬ್ಯಾಂಕ್ ಹೊಂದಿದೆ. 4,948.34 ಕೋಟಿ ರೂಪಾಯಿ ಠೇವಣಿ. ಸಾಮಾನ್ಯವಾಗಿ ಠೇವಣಿಗಳ ಸಂಗ್ರಹಣೆಯಲ್ಲಿ ಎಲ್ಲ ಬ್ಯಾಂಕ್ಗಳಲ್ಲೂ ಸ್ಪರ್ಧೆ ಇದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯಾವುದೇ ಠೇವಣಾತಿ ಇಲ್ಲದೆಯೂ ಬ್ಯಾಂಕ್ ತನ್ನ 105 ಶಾಖೆಗಳ ಮುಖಾಂತರ 2020-21ನೇ ಸಾಲಿನಲ್ಲಿ ಒಟ್ಟು 4,948.34 ಕೋಟಿ ರೂಪಾಯಿ ಠೇವಣಿಯನ್ನು ಸಂಗ್ರಹಿಸಿ ಸಾಧನೆಗೈದಿದೆ. ಈ ಮೂಲಕ ಠೇವಣಿ ಸಂಗ್ರಹಣೆಯಲ್ಲಿ ರಾಜ್ಯದ ಇತರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳಲ್ಲಿ ಮುಂಚೂಣಿಯಲ್ಲಿದೆ. ಕಳೆದ ಸಾಲಿನ ಠೇವಣಿ ಸಂಗ್ರಹಣೆಗಿಂತ ಈ ಬಾರಿ ಶೇಕಡಾ 17.65 ಏರಿಕೆಯಾಗಿದೆ ಅಂತ ರಾಜೇಂದ್ರ ಕುಮಾರ್ ತಿಳಿಸಿದರು. ಸುಮಾರು ಕೃಷಿ ಸಾಲದಲ್ಲಿ 26 ವರ್ಷಗಳಿಂದ ಕೃಷಿ ಸಾಲ 100ಕ್ಕೆ 100ರಷ್ಟು ಮರುಪಾವತಿ ಆಗಿದೆ ಅಂತ ಹೇಳಲಿಕ್ಕೆ ಇದೊಂದು ರಾಷ್ಟ್ರೀಯ ದಾಖಲಾಗಿದೆ. ಯಾವುದೇ ಒಂದು ಜಿಲ್ಲಾ ಬ್ಯಾಂಕು ಸುಮಾರು 26 ವರ್ಷಗಳ ಕಾಲ ಕೃಷಿ ಸಾಲವನ್ನು 100ಕ್ಕೆ 100ರಷ್ಟು ಮರುಪಾವತಿ ಮಾಡಿಕೊಂಡಿರುವುದು. ವಸೂಲಾತಿ ಎನ್ನುವಂಥ ಶಬ್ದವನ್ನು ನಾವು ಉಪಯೋಗಿಸ್ತಾ ಇಲ್ಲ. ಅದನ್ನು ಮಾಡಿರುವಂಥ ಸಾಧನೆ ಮಾಡಿದ್ದಿದ್ರೆ ದೇಶದಲ್ಲಿ ಅದು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಠೇವಣಾತಿಯಲ್ಲಿಯೂ ಕೂಡ ದುಡಿಯ ಬಂಡವಾಳ ಸುಮಾರು 7,212 ಕೋಟಿ ಆಗಿದೆ. ಕಳೆದ ವರ್ಷಕ್ಕಿಂತ 18.04ರಷ್ಟು ಹೆಚ್ಚು ಏರಿಕೆಯನ್ನು ಕಂಡುಕೊಂಡಿದೆ. ಹೊಸ ಸಾಲದ ಸ್ವಸಹಾಯ ಗುಂಪುಗಳಿರ್ಬೋದು, ಇದೆಲ್ಲವೂ ಹೆಚ್ಚು ಕೊರೋನಾ ಸಮಯದಲ್ಲಿ ಕೂಡ ಜಾಸ್ತಿ ಆಗಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಎಸ್ಸಿಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸೂರಿಂಜೆ, ನಿರ್ದೇಶಕರಾದ ಭಾಸ್ಕರ್ ಎಸ್ ಕೋಟ್ಯಾನ್, ವಾದಿರಾಜ್ ಎಂ ಶೆಟ್ಟಿ, ಐಕಳಬಾವ ದೇವಿಪ್ರಸಾದ್ ಶೆಟ್ಟಿ ಬೆಳಪು, ಶಶಿಕುಮಾರ್ ರೈ ಬಾಲ್ಯಟ್ಟು, ರಾಜು ಎಸ್ ಪೂಜಾರಿ, ಹರಿಶ್ಚಂದ್ರ, ಮೋನಪ್ಪ ಶೆಟ್ಟಿ ಎಕ್ಕಾರು, ಕೆ ಜೈರಾಜ್ ಬಿರಾಯ್, ಸದಾಶಿವ್ ಉಳ್ಳಾಲ್, ರಾಜೇಶ್ ರಾವ್, ಸಹಕಾರ ಸಂಘಗಳ ಉಪನಿಬಂಧಕರಾದ ಪ್ರವೀಣ್ ಟಿ ನಾಯಕ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಬಿ, ಮಹಾಪ್ರಬಂಧಕರಾದ ಗೋಪಿನಾಥ್ ಭಟ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.